ಯೇಸು ಕ್ರಿಸ್ತರು ಅರಮನೆಯಲ್ಲಿ ಹುಟ್ಟಿ ಬರದೆ ಹಟ್ಟಿಯಲ್ಲಿ ಹುಟ್ಟುವ ಮೂಲಕ ಶ್ರೀಮಂತರಿಗೆ ಮಾತ್ರ ದೇವರಾಗದೆ ಬಡವರಿಗೂ ದೇವರಾದ್ರು. ಜಗತ್ತಿನಲ್ಲಿ ಮನುಷ್ಯತ್ವ ಮಾನವೀಯತೆ ಮರೀಚಿಕೆಯಾಗ್ತಾ ಇರುವ ಕಾಲಘಟ್ಟದಲ್ಲಿ ಮಾನವನಾಗಿ ಭೂಮಿಯಲ್ಲಿ ಹುಟ್ಟಿ ಬಂದ ಶುಭ ದಿನವೇ ಕ್ರಿಸ್ಮಸ್ ಎಂಬುದಾಗಿ ಶಂಕರಪುರ ಚರ್ಚಿನ ಧರ್ಮಗುರು ವಿನ್ಸೆಂಟ್ ಹೇಳಿದರು. ಅವರು ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ ಕ್ರಿಸ್ಮಸ್ ಹಬ್ಬ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ದೇವರ ಪುತ್ರ ಯೇಸು ಕ್ರಿಸ್ತರು ಅರಮನೆಯಲ್ಲಿ ಹುಟ್ಟಲಿಲ್ಲ. ಅರಮನೆಯಲ್ಲಿ ಹುಟ್ಟಿದರೆ ಅವರು ಕೇವಲ ಶ್ರೀಮಂತರಿಗೆ ಮಾತ್ರ ಲಭ್ಯವಾಗುತ್ತಿದ್ದರು. ಪ್ರಾಪಂಚಿಕ ವೈಭವ ಅಧಿಕಾರದಲ್ಲಿಯೂ ಹುಟ್ಟಿ ಬರಲಿಲ್ಲ. ಹಾಗೆ ಒಮ್ಮೆ ಆದರೆ ಸಾಮಾನ್ಯ ಜನರು ಅವರ ಬಳಿಗೆ ಹೋಗುತ್ತಿದ್ದಿಲ್ಲ. ಯೇಸು ದೇವಪುತ್ರರು ದೀನರಾಗಿ ಮಾನವತೆಯ ಸಾಕ್ಷಾತ್ತಾಗಿ ಗೋಧರಿಯಲ್ಲಿ ಹುಟ್ಟಿ ಮಾನವೀಯತೆಯನ್ನು ಜಗತ್ತಿಗೆ ಸಾರಲು, ಮಾನವೀಯತೆಯಲ್ಲಿ ದೈವತ್ವ ಇದೆ ಎಂಬ ಸಂದೇಶವನ್ನು ಸಾರಲು ಜಗತ್ತಿಗೆ ಬಂದರು. ಇದೇ ಸಂದರ್ಭ ಪ್ರಥಮ ಬಾರಿಗೆ ಗ್ರಾಮೀಣ ಭಾಗ ಕಾಪು ತಾಲೂಕಿನಲ್ಲಿ ನಡೆಸಿದ ಕನ್ನಡ ಸಾಹಿತ್ಯ ಸಮ್ಮೇಳನದ ನಾಯಕತ್ವ ವಹಿಸಿ ಯಶಸ್ವಿ ಕಾರ್ಯಕ್ರಮ ಆಯೋಜಿಸಿದ ಪತ್ರಕರ್ತ ಪುಂಡರೀಕ ಮರಾಠಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸರ್ವಧರ್ಮದ ಮನೆಯಂತಿರುವ ಕಾಪು ಕಾರ್ಯನಿರತ ಎಲ್ಲಾ ಪತ್ರಕರ್ತರು ಸೇರಿ ಸಿಹಿಯನ್ನ ಹಂಚಿ ಕ್ರಿಸ್ಮಸ್ ಹಬ್ಬವನ್ನ ಸರಳ ರೀತಿಯಲ್ಲಿ ಆಚರಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಪ್ರಕಾಶ್ ಸುವರ್ಣ ಕಟಪಾಡಿ ವಹಿಸಿದ್ರು. ವೇದಿಕೆಯಲ್ಲಿ ಕಾರ್ಯದರ್ಶಿ ಕರುಣಾಕರ್ ನಾಯಕ್, ಕೋಶಾಧಿಕಾರಿ ಸಂತೋಷ್ ನಾಯಕ್, ಅನಿಲ್ ಕುಮಾರ್, ಹರೀಶ್ ಹೆಜ್ಮಾಡಿ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.